ರಾಜ್ಯದಲ್ಲಿರುವ ಮೈತ್ರಿ ಸರ್ಕಾರ ಯಾವುದೇ ಕ್ಷಣದಲ್ಲಾದರೂ ಪತನವಾಗುವ ಸಾಧ್ಯತೆ ಇದ್ದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಜನತೆಯ ಸೇವೆ ಮಾಡುವುದು ಬಿಟ್ಟು ಪೂಜೆ ಮಾಡುವುದರಲ್ಲೇ ಮಗ್ನರಾಗಿದ್ದಾರೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದರು. ಪುತ್ತೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಕಳೆದ 1 ವರ್ಷಗಳಿಂದ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಆಡಳಿತ ನಡೆಸ್ತಾ ಇದ್ದು 1 ವರ್ಷದಲ್ಲೂ ಯಾವುದೇ ಕೆಲಸವನ್ನ ಮಾಡಿಲ್ಲ. ಮೈತ್ರಿ ಸರ್ಕಾರದಿಂದ ಉತ್ತಮ ಆಡಳಿತದ ನಿರೀಕ್ಷೆ ಇದ್ದ ರಾಜ್ಯದ ಜನತೆಗೆ ನಿರಾಶೆಯಾಗಿದ್ದು ಮುಖ್ಯಮಂತ್ರಿ ಅಭಿವೃದ್ಧಿ ಕಾರ್ಯಗಳನ್ನೇ ಮರೆತಿದ್ದಾರೆ ಎಂದು ಆರೋಪಿಸಿದ ಅವರು, ಮುಖ್ಯಮಂತ್ರಿಗಳು ರಾಜ್ಯದ ಆಡಳಿತ ಮಾಡುವುದನ್ನು ಬಿಟ್ಟು ಎಲ್ಲಾ ದೇವಸ್ಥಾನಗಳಿಗೆ ಭೇಟಿ ನೀಡಿ ಹಾಗೂ ಪೂಜೆಯಲ್ಲೇ ತೊಡಗಿಕೊಂಡಿದ್ದಾರೆ ಎಂದು ಹೇಳಿದರು. ಮೈತ್ರಿ ಸರ್ಕಾರದಲ್ಲೇ ಇದೀಗ ಗೊಂದಲವಿದ್ದು ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಪತನಗೊಳ್ಳುವ ಸಾಧ್ಯತೆಯೂ ಇದೆ ಎಂದ ಅವರು, ಬಿಜೆಪಿ ಸರ್ಕಾರವನ್ನು ಬೀಳಿಸುವ ಯಾವ ಪ್ರಯತ್ನವನ್ನ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಯಾವತ್ತೂ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಶಾಸಕರು ಮೈತ್ರಿ ಸರ್ಕಾರದಿಂದ ಹೊರಬಂದು ರಾಜೀನಾಮೆ ನೀಡ್ತಾರೋ ಹಾಗೂ ಅವರೇ ಬಂದು ಬಿಜೆಪಿಯನ್ನ ಸೇರ್ತೇವೆ ಎಂದು ಇಚ್ಛೆ ವ್ಯಕ್ತಪಡಿಸಿದಲ್ಲಿ ಮಾತ್ರ ಬಿಜೆಪಿ ಆ ಇಚ್ಛೆಗೆ ಸ್ಪಂದಿಸಲಿದೆ ಎಂದು ಹೇಳಿದರು. ಮೈತ್ರಿ ಸರ್ಕಾರ ಅಸ್ಥಿರ ಆಗಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಜನ ಯಾವ ಭರವಸೆಯನ್ನು ಇಟ್ಟಿದ್ರೋ ಆ ಭರವಸೆಯನ್ನು ಕಳೆದ 1 ವರ್ಷದಲ್ಲಿ ಈಡೇರಿಸುವಂಥ ಪ್ರಯತ್ನವನ್ನು ಕೂಡ ಈ ಸಮ್ಮಿಶ್ರ ಸರ್ಕಾರ ಮಾಡಲಿಲ್ಲ. ಡೇ 1ನಿಂದ ಕಿತ್ತಾಟ ಮಾಡ್ತಾ ಬಂದರು, ಜಗಳಾಡ್ತಾ ಬಂದರು, ಕೊನೆಯಲ್ಲಿ ರಿಸಾರ್ಟಲ್ಲಿ ಕಿತ್ತಾಟ ಮಾಡಿದರು, ಆಸ್ಪತ್ರೆ ಸೇರಿದರು. ಅಂಥ ಒಂದು ಸರ್ಕಾರವನ್ನು ಕರ್ನಾಟಕದಲ್ಲಿ ನಾವು ಕಾಣ್ತಾ ಇದ್ದೀವಿ. ಕುಮಾರಸ್ವಾಮಿಯವರು ಕೂಡ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಜನಕ್ಕೆ ಯಾವ ಅವರ ಕರ್ತವ್ಯವನ್ನು ನೆರವೇರಿಸಬೇಕಾಗಿತ್ತು ಅದನ್ನು ಅವ್ರು ಮಾಡ್ತಾ ಇಲ್ಲ. ದೇವಸ್ಥಾನ ಸುತ್ತೋದು ಮತ್ತು ಪೂಜೆ ಮಾಡಿಸೋದು ಇದೆರಡು ಬಿಟ್ಟರೆ ಅದು ಇನ್ಯಾವುದೂ ಕೆಲಸವನ್ನು ಕಳೆದ 1 ವರ್ಷದಲ್ಲಿ ಮಾಡಿಲ್ಲ. ಯಾವುದೇ ರಿಸಾರ್ಟ್ ರಾಜಕಾರಣ ಮಾಡಿದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಯಾವುದೇ ಪಾತ್ರ ಇದರಲ್ಲಿ ಇರೋದಿಲ್ಲ. ಎಲ್ಲಿ ತನಕ ಕಾಂಗ್ರೆಸ್ಸಿನ ಶಾಸಕರು ಕಾಂಗ್ರೆಸ್ಸಲ್ಲಿರ್ತಾರೆ, ಜೆ ಡಿ ಎಸ್ಸಿನ ಶಾಸಕರು ಜೆ ಡಿ ಎಸ್ಸಲ್ಲಿರ್ತಾರೆ, ಅಲ್ಲಿ ತನಕ ಭಾರತೀಯ ಜನತಾ ಪಾರ್ಟಿ ಅಂತ ಯಾವುದೇ ಶಾಸಕರನ್ನು ನಾವು ಮಾತಾಡೋದಿಲ್ಲ. ಒಂದು ಸಾರಿ ಅವ್ರು ರಾಜೀನಾಮೆ ಕೊಟ್ಟರೆ ಯಾರು ಬೇಕಾದ್ರೂ ಬಿ ಜೆ ಪಿಗೆ ಬರ್ಬೋದು, ಬಿ ಜೆ ಪಿಗೆ ಕೆಲಸ ಮಾಡ್ಬೋದು. ಡಾಕ್ಟ್ರಲ್ಲಿ ಸದ್ಯದ ತಲೆಗಳ ಲೆಕ್ಕಾಚಾರದಲ್ಲಿ ಇದು ಸಾಧ್ಯ ಇಲ್ಲ. ನಾವು 104 ಇದ್ವಿ, ಇವತ್ತು 105 ಆಗಿದ್ದೀವಿ.